ಇವತ್ತು ನಾನು ಉಪ್ಪಿಗೆ ಹಾಕಿದ ಕಣಿಲೆಯನ್ನು ಗುದ್ದಿ ಇಟ್ಟಿದ್ದೇನೆ. ಈ ಥರ ಗಟ್ಟಿ ಹಿಂಡಿ ತೆಗಿಬೇಕು. ಈ ಥರ ಗಟ್ಟಿ ಹಿಂಡಿ ತೆಗೆದಿದ್ದೇನೆ. ಇದಕ್ಕೆ ಈಗ ಉಪ್ಪು ಹಾಕ್ತೇನೆ, ಮೆಣಸು ಹುಡಿ ಹಾಕ್ತೇನೆ, ಹಿಂಗಿನ ಹುಡಿ ಹಾಕ್ತೇನೆ. ಈಗ ಈ ಥರ ಸಾರಿಸಿ ಇಟ್ಟು ಒಂದು 10 ನಿಮಿಷ ಇಡುತ್ತೇನೆ. ಈಗ ಉಪ್ಪು ಮೆಣಸೆಲ್ಲ ಸಾರಿಸಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಇದಕ್ಕೆ ಇದು ಮಾಡಿದ್ದೇನೆ. ಈಗ ಇದನ್ನು ನಾನು ಫ್ರೈ ಮಾಡ್ತೇನೆ. ಫ್ರೈ ಆಗ್ತಾ ಉಂಟು. ಸ್ವಲ್ಪ ಒತ್ತಾಗ್ತದೆ. ಇದು ಸಣ್ಣ ಬೆಂಕಿಯಲ್ಲಿ ಫ್ರೈ ಮಾಡಬೇಕಿದು. ಕಣಿಲೆ ಫ್ರೈ. ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.